ಚೀನಿಕಾಯ ಸುವರ್ಣಗಡ್ಡ ತೊಂಡೆಕಾಯಿ ನನ್ನ ಅತ್ತಿಗೆ ಇದು ಇವತ್ತು ಬಂದದ್ದು. ಇವರು ಒಂದು ഹലോ ഫ്രണ്ട്സ്, വെൽക്കം ബാക്ക് ടു മൈ യൂട്യൂബ് ചാനൽ. ഇനി ഞാൻ മാമന ഇല്ലാಗ പോകുന്നുള്ളേ. ಅದಕ್ಕೆ ಪಂಡ ಅವಳಂಜೆಲ್ಲ ಫಂಕ್ಷನ್ ಉಂಡು ಅಂಚೆ ನಾನು പോകുന്നുಳಿತ್ತೆ. ಓಡೆಗನ್ ಪನ್ಪೆ ಮಾಮನೆಲ್ಲ ಓಳುನ್ ಪನ್ಪೆ ಬೊಕ್ಕ ಅವಳು ಏರು ಮಾತ ಉಳ್ಳೇರ್ಬೇಕ ಯಾನ್ ಪಂತುಜಿ ಅಕ್ಲೆಲ್ಲಾಡಿ ಯಾನಿನಿ ಬರ್ಪೇನೆ ಸರ್ಪ್ರೈಸ್ ಅದಕ್ಕೆ ಪಡೆ ಬಂದು ಜನ ಪಂದು ಪೋಪನತ್ತ ಹಿಂಗೆ ಪಂತುಜಿ ಅಂಚನೆ ಪೋಯಿಂದು అయిన దుంబు ఎన్న ఛానల్ని ఫస్ట్ సబ్స్క్రైబ్ మల్పి యాన్ ఓడే పోందోళ్ళి పనిపే మామನೆಲ್ಲ ಓಳುಂದು అయిన దుంబు ఛానల్ని ಸಬ್ಸ್ಕ್ರೈಬ್ ಮಲ್ಪಿ ಬೊಕ್ಕ ಲೈಕ್ ಮಲ್ಪಿ ಮರ್ಪೊರ್ಚಿ. ಇಂದು ಬರೆಪ್ಪಾಡಿ ಪ್ಲೇಸ್ ಸೌನೂರ್ತು ಚೂರು ದುಂಬು ಬರ್ಪುನಂದು ಮೂಲೆ ಪೋಡೆನ ಮಾಮನೆಲ್ಲಾಗ ಚೂರು ಉಳಾಯಿ ಪೋಡು ನಡ್ತುಂಡು ಪೋಡತ್ತೆ ಮೂಲು ಮಸ್ತ್ ಎಂಕ್ಲ ರಿಲೇಟಿವ್ ಇಲ್ಲುಂಡು ಮಾತ್ರ. ಒಂದುವೇ ರೋಡು ಮಾಮನೆಲ್ಲಾಗ ಪೋಪುನ ಪೋಂದುಲ್ಲೆ ಯಾನ್ ಮಾಮನೆಲ್ಲಾಗ ಪೋಂದೆ ಮಸ್ತ್ ಟೈಮ್ ಅಂಡ ನೀ ಫಸ್ಟ್ ಡಿಗ್ರಿಪ್ನಾಗ ಪೋಂದಿತ್ತೇನೆ ఒక 1 year ನನಗೆ ಗೊತ್ತು ಜಾ ಪೋಂದೆ ಬರ್ರ ಪಂಡೊಂದುಂಡೇರಿ ಯಾನ್ ಪೋಪೆತ್ತೆ ನಾನು ಎಜ್ಜಿ ಕಾಲೇಜ್ ಪೋಪೆತ್ತನತ ಬೊಕ್ಕ ಕಷ್ಟ ಆಪೆತ್ತನ ಪೋದು ಬರ್ರ ಅಂಚ ಪೋಯ್ ಜಿತ್ತೆ ಪೋಂದುಲ್ಲೇನೆ ಅಂಚ ಸರ್ಪ್ರೈಸ್ ಅದು ಪಡುವಂತ್ಯಾನು ಪಣಂದೆ ಪೋಂದುಳ್ಳೆ ಬೊಕ್ಕ ಅವಳು ಉಳ್ಳೇರು ಮಾಮನಗ್ಲು ಬಾಬನಗ್ಲು ಮಾತ್ರ ಉಳ್ಳೇರಿ ಅಂತ ಓಜವೆ പോന്നുള്ളേത്തേൻ മാത്രം. ಎನ್ನ ಮಾಮನ ಮಗೆ ತಿಕ್ಕಿ ಅಂಚ ಸ್ಕೂಟಿಡ್ പോന്നുള്ളേ. ഞാൻ റീച്ച് ആയ മാമനില്ലാಗ വ്ളോഗ് ಏನಮ್ಮ ಪ್ರಜ್ಜಿದ್ದಾರೆ. ಅವನ ಮಗ ಎಲ್ಲಿದ್ದಾನೆ? ಅಜ್ಜಿ ಕೂಡ ಇದ್ದಾರೆ. ಮಾವನ ಮಗಳು ದನ ನೋಡಿ, ದನ ಉಂಟಿಲ್ಲಿ ತುಂಬ. ಪ್ರಖ್ಯಾತ್ ಹಾಯ್. ಸಣ್ಣ ಭಾವ 10ನೇ ಕ್ಲಾಸ್ ಅಲ್ಲ 8ನೇ ಕ್ಲಾಸ್ ಡಿಗ್ರಿ 10ನೇ ಕ್ಲಾಸ್ ಎನ್ನೆರಡು ಎಲ್ಲಿಗೆ ಮಾತ್ರ ಎನ್ನ ಬಾವಿ ಒರ್ಂಬುಣೆಗೆ ಒರ್ಂಬುಣಿನಾ ಒರ್ಂಬುಣೆ ಆಯ್ ಹೈಟ್ ಏತಕ್ಕೆ ಗೊತ್ತುಂಡ ಎನ್ನೆರಡು ಹೈಟ್ ಉಳ್ಳೆ ಅಂಡ್ ಆಯ್ ಒರ್ಂಬುಣೆ ಕ್ಲಾಸ್ ನೋಡಿ ಒಬ್ಬ ಇದ್ದಾರೆ. ತಲೆ ಬೆಳ್ಳಗೆ ಕಾಣ್ತದೆ. ಮಳೆ ನೋಡಿ, ಜೋರ್ ಮಳೆ, ಗುಡುಗೆಲ್ಲ ಬರ್ತುಂಟು. ಅವನ ರೂಮ್ ಇದು. ಅವನು ವಿಡಿಯೋ ಮಾಡಿದ್ರೆ ಸಾಕು, ಅವನು ನಡಕ್ತಾನೆ. ಜೋಕಾಲಿ ತಮ್ಮ ಬಲ ಅತ್ತಿಗೆ ಸೈಕಲ್ ಮುಟ್ಟು ನುಲ್ಲಲು ಗುಡುಗು ಬರೋನುಂಡಿಯ ಚೀನಿಕಾಯ ಸುವರ್ಣಗಡ್ಡ ತೊಂಡೆಕಾಯ ಹೀರೆಕಾಯ ಬಟಾಣಿ ಬೀಟ್ರೂಟ್ ಬೀನ್ಸ್ ನಮಃ
ಪವಿತ್ರಾಯ ಉತ್ತರ ನಕ್ಷತ್ರಾಯ ನನ್ನ ಅತ್ತಿಗೆ ಇದು ನನ್ನ ಭಾವ, ಅದ್ ನನ್ನ ಅಕ್ಕ, ಇದು ನನ್ನ ಅತ್ತಿಗೆ. ಇವಳು ನನ್ನ ಅತ್ತಿಗೆ ಅಂದ್ರೆ ನನ್ನ ಅಕ್ಕ. ಇವಳು ಇವತ್ತು ಹಾಸ್ಟೆಲಿಂದ ಬಂದದ್ದು. ಹಾಗೆ ಬಾರಿ ಚಂದ ಇದೆಯಲ್ಲ ಹಾಸ್ಟೆಲಿಂದ ಬಂದು ನೋಡಿ, ಸ್ವಲ್ಪ ದಪ್ಪ ಇದೆಯಲ್ಲ. ಹಾಯ್ ಮಾಡಿಯಾ ಅಕ್ಕ? ನನ್ನ ಅತ್ತಿಗೆ ಇದು ಇವತ್ತು ಬಂದದ್ದು. ಇವರು ಒಂದು ಬೆತ್ತ ಸಾಂಕ್ತಾರೆ, ಹಾಗೂ ನಾಳೆ ಬರ್ತಾರೆ ಇವರ ಹಸ್ಬೆಂಡ್. ಗಮನ ಆಗುತ್ತಿದೆ ಅಜ್ಜಿ ಧೀರರ ಸೂರರ ಬ್ಲಾಗ್ಸ್ ಮಾಡ್ಪಾಲೆ